ಲೋಕಸಭೆ ಚುನಾವಣೆ ಬಳಿಕ ಕೈ ಕಾರ್ಯಕರ್ತರನ್ನ ಭೇಟಿ ಮಾಡಿದ್ದಾರೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ. ಹುಕ್ಕೇರಿ ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಚುನಾವಣಾ ಫಲಿತಾಂಶದ ಬಗ್ಗೆ ಕಾರ್ಯಕರ್ತರೊಂದಿಗೆ ಚರ್ಚಿಸಿದ್ದಾರೆ ಸಚಿವ ಜಾರಕಿಹೊಳಿ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದ ಕಾಂಗ್ರೆಸ್ ಕಚೇರಿ ಅಲ್ಲಿಗೆ ಆಗಮಿಸಿದಂತಹ ಜಾರಕಿಹೊಳಿ ಕಾರ್ಯಕರ್ತರೊಡನೆ ಒಂದಷ್ಟು ಸಮಯವನ್ನು ಕಳೆದಿದ್ದಾರೆ. ಬಳಿಕ ಮಾತನಾಡಿದ ಅವರು ಅಂಜಲಿ ಕೋಲೆ ಬಳಿಕ ಬಿಜೆಪಿ ನಾಯಕರು ಪ್ರತಿಭಟನೆಯಲ್ಲಿ ಭಾಗಿಯಾಗುವ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ್ರು. ಬಿಜೆಪಿಯವರಷ್ಟೇ ಎಲ್ಲದಕ್ಕೂ ರಾಜಕೀಯ ಉಪಯೋಗ ಮಾಡ್ತಾರೆ. ಚುನಾವಣೆ ನಡೆದರೆ ಅಷ್ಟೇ ಬಿಜೆಪಿಯವರು ಹೋರಾಟ ಮಾಡ್ತಾರೆ. ಹುಕ್ಕೇರಿ ಪಟ್ಟಣದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮಾಧ್ಯಮಕ್ಕೆ ಈ ರೀತಿಯ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಬೇರೆಯವರಿಗೆ ನ್ಯಾಯ ಕೊಡಿಸಲಿಕ್ಕೆ ಬಿಜೆಪಿಯವರು ಹೋರಾಟ ಇಲ್ಲ, ಜನರು ಬಿಜೆಪಿ ಬಗ್ಗೆ ತಿಳ್ಕೋಬೇಕು ಅಷ್ಟೇ. ಅಂಜಲಿ ಕೊಲೆಗೆ ಸರ್ಕಾರಕ್ಕೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದರು. ಇನ್ನು ಇದೇ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ವಿಚಾರವಾಗಿ ಕೇಳಿದಂತಹ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಸತೀಶ್ ಜಾರಕಿಹೊಳಿ, ಅದನ್ನು ಹೋಮ್ ಮಿನಿಸ್ಟ್ರೇ ಹೇಳಬೇಕು, ಯಾಕಂದರೆ ಹೋಮ್ ಮಿನಿಸ್ಟ್ರಿಗೆ ಹೆಚ್ಚಿನ ಮಾಹಿತಿ ಇರುತ್ತೆ, ನಾನು ಆ ಬಗ್ಗೆ ಏನು ಮಾತಾಡಲ್ಲ ಅಂತ ಹೇಳಿದ್ದಾರೆ. ಎಲ್ಲ ಶ್ರೇಯ ಸಂಘಕ್ಕೂ ಜೊತೆಗೆ ಇವತ್ತು ರೈತರು ಇವತ್ತು ನಾವು ನೀರು ಕೊಡದೇ ಇದ್ರೆ ಎಲ್ಲ ಮನೆಗೆ ಹೋಗಿ ನಾವು ಭಾಳಷ್ಟು ಮಕ್ಕ ಸಾಲ ಇತಿಹಾಸದೊಳಗೆ ಪ್ರಥಮ ಬಾರಿಗೆ ಮಾರ್ಚ್, ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಬ್ಯಾರೇಜ್ ಫುಲ್ ಆಗಿ ಎಡಗಟ್ಟಿಯನ್ನು ಪಡ್ಕೊಂಡ್ರಿ ಮರಬತ್ನಾಥ್, ಹೊಸವಾಡ್, ಮಗವಾಡ್, ಸರ್ಕಾರಿ ನೀರು ಬಂದಿದ್ದು ಸತ್ಕಾರ ಮಾಡಬೇಕು ಅಂತಂದೆಲ್ಲ ಕೃಷ್ಣಾ ನದಿ ಸಂಪೂರ್ಣ ಬತ್ತಿ ಹೋಗಿದೆ. ಜನರು ಬೆಂಗಳೂರಲ್ಲಿ ಮಳೆ ಆಗ್ತಾ ಇದೆ, ನೀರಿಲ್ಲ, ಜನರ ತೊಂದರೆ ಇಲ್ಲ. ಇನ್ನೂ ಇದೆ, ಸ್ವಲ್ಪ ಇನ್ನೊಂದು 10 days ಆಗುವಷ್ಟಿದೆ. ಅಷ್ಟರಲ್ಲಿ ಮತ್ತೆ ನಾವು ಹಿಡ್ಕಲ್ ಡ್ಯಾಮ್ನಿಂದ ಇನ್ನೊಂದು TMC ಬಿಡ್ತೀವಿ. ಅಷ್ಟರಲ್ಲಿ ನೋಡಿ ಮಹಾರಾಷ್ಟ್ರದಿಂದ ಬಿಟ್ಟರು ಒಳ್ಳೇದಾಗ್ತೈತೆ. ಅವ್ರಿಗೂ ರಿಕ್ವೆಸ್ಟ್ ಮಾಡಿದ್ದೀವಿ, ಬರ್ದಿದ್ರೆ ನಾವು ಬಿಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಮ್ಮ ಹಿಡಕಲ್ ಡ್ಯಾಮ್ ಎಷ್ಟು ದಿನದಲ್ಲಿ ಬಿಡ್ಬೋದು ಸರ್? ನೋಡೋಣ, ಅಲ್ಲಿ ಸಿಚುವೇಶನ್ ನೋಡ್ತೀವಿ. ಇನ್ನೂ ನಾವು DCR ಜೋಡಿ ಮಾತಾಡಿದ್ವಿ, ಇನ್ನೂ 10 ದಿವಸವರೆಗೆ ನೀರು ಇದೆ. ಅಲ್ಲಿ 10 ದಿವಸ ಒಳಗೆ ಡಿಸಿಷನ್ ತೊಗೊಳ್ತೀವಿ. ಸರ್, ಈಗ ನ್ಯಾಯ ಕೊಲೆಯಲ್ಲಿ ಎಲ್ಲ ಬಿಜೆಪಿ ನಾಯಕರು ಬಂದು ಪ್ರತಿಭಟನೆ ಮಾಡಿದ್ರು, ಆದರೆ ಅಂಜಲಿ ಕೊಲೆಯಲ್ಲಿ ಯಾರು ಕೂಡ ಮಾಡ್ತಾರೆ ಅಂತ ಹೇಳಿದಿಲ್ಲ. ಅದನ್ನಷ್ಟೇ ಅವ್ರು ಎಲ್ಲದಕ್ಕೂ ರಾಜಕೀಯ ಯೂಸ್ ಮಾಡ್ತಾರೆ, ಉಪಯೋಗ ಮಾಡ್ತಾರೆ ಅಂತ ಹೇಳಿದ್ದೀವಿ ಅಷ್ಟೇ. ಚುನಾವಣೆ ಬಂದಾಗ ಏನು ನಡೆದ್ರೆ ಅಷ್ಟೇ ಅದನ್ನು ಅವರು ಮಾಡೋರು. ಬೇರೆಯವ್ರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಅವರು ಹೋರಾಟ ಇಲ್ಲ. ಅದು ಜನ ತಿಳ್ಕೊಬೇಕು ಅಷ್ಟೇ, ಜನ ತಿಳ್ಕೊಬೇಕು. ಈಗ ಮಹೇಶ್ ತೆಂಗಿನಗೆ ಅವರು ಆರೋಪ ಮಾಡ್ತಾರೆ ಸರ್, ಇದು ಅಂಜಲಿ ಕೊಲೆ ಆಗಕ್ಕೆ ಕಾರಣ ಸರ್ಕಾರ ಮತ್ತು ಪೊಲೀಸರು ಅಂತ. ಹೌದೌದು ನೋಡಿ, ಅದಕ್ಕೆಲ್ಲ ಹೇಳಲಿಕ್ಕಾಗಲ್ಲ. ಸುಮ್ಮನೆ ಅನಾವಶ್ಯಕ ಏನು ಸಂಬಂಧ ಅವರ ಅಲ್ಲಿ ಕೊಲೆ ಅದಕ್ಕೂ ಸರ್ಕಾರಕ್ಕೆ ಏನು ಸಂಬಂಧ ವೈಫಲ್ಯ ಆಗಿದೆ? ಇಲ್ಲ, ಅದನ್ನೆಲ್ಲ ಅವ್ರಿಗೆಲ್ಲ ಕೇಳಲಿಕ್ಕಾಗೋಲ್ಲ. ಈ ನೀರಿನ ಬಗ್ಗೆ ಗಂಭೀರ ವಿಷಯ ಇದೆ. ಇನ್ನೊಂದು 10 days ನಂತರ ಡಿಸಿಷನ್ ತೊಗೊಳ್ತೀವಿ. ಆರೋಪಿನ ವಶಕ್ಕೆ ಪಡೆದಿಲ್ಲ ಅಂತ ಪೊಲೀಸರು ಮಾಡೋದು ಕೆಲಸ ಅದು, ಅವ್ರು ಮಾಡಬೇಕಾದ ಕೆಲಸ. ನಾವು ಹೇಳಲಿಕ್ಕಾಗಲ್ಲ, ಅದನ್ನು ವಿರೋಧ ಪಕ್ಷ ಹೇಳೋಕ್ಕಾಗಲ್ಲ, ಆಡಳಿತ ಪಕ್ಷ ಹೇಳೋಕ್ಕಾಗಲ್ಲ. ಯಾರನ್ನ ಅರೆಸ್ಟ್ ಮಾಡಬೇಕು, ಯಾರನ್ನ ಬಿಡಬೇಕು ಅನ್ನೋದು ಅದು ಪೊಲೀಸರಿಗೆ ಬಿಟ್ಟಂಥ ವಿಚಾರ.